ಜೋರು ಜೋರು ಆಗಿ ಅದು ಅಲ್ಲಿಗೆ ಅದನ್ನು ಉದ್ದ ಹೇಳ್ತಾ ಹೋದರೆ ಸಭೆಯೆಲ್ಲ ಕೃಷ್ಣಪ್ಪನಿಗೆ ಮತ್ತು ಸುಬ್ರಹ್ಮಣ್ಯಕ್ಕೆ ಬೇಡ, ನಿಮಗೆಲ್ಲ ಬುದ್ಧ ಆದಷ್ಟು ಒಳ್ಳೇದಂತ ಗ್ರಹಿಸಿದ್ವಿ. ಯಾಕಂತ ಹೇಳಿದ್ರೆ ಅದು ನೀವು ಕೇಳಿಲ್ಲಲ್ಲ, ಭ್ರಷ್ಟರಿಗೆ ಅತ್ಯುತ್ತಮ ಭ್ರಷ್ಟರು ಅಧಿಕಾರಿಗಳು ಯಾರು ಅನ್ನುವಂಥದ್ದು ಹೋರಾಟ ಮಾಡುವಂಥದ್ದು ಎದೆಗಾರಿಕೆ ಬೇಕು. ಇಲ್ಲದಿದ್ರೆ ಈಗ ಪತ್ರಿಕೆಗಳು ಇಂಡಿಯನ್ ಎಕ್ಸ್ಪ್ರೆಸ್ ಹೋರಾಟ ಎಂತ ಪತ್ರಿಕೆಗಳು ಅದೊಂದು ಧೈರ್ಯ. ಒಮ್ಮೆ ಪ್ರಜಾವಣೆಯಲ್ಲಿ ಬೇರೆ ಯಾರ್ದೋ ಬಂತು, ಕುಂಡ್ರೆ ಮುಖ್ಯಮಂತ್ರಿ ಇರುವಾಗ ಮುಂಚಿಗೆ ಪೇಚಾಟ ಮಾಡಿದ್ದು ಸಡನ್ನ ನೆನಪಿರ್ಬೋದು. ಆದ್ರೆ ಅವರ ಹೋರಾಟ ಬೇರೆ ಪತ್ರಿಕೆ ಅವ್ರದ್ದು. ಈಗ ಅವರಿತ್ತು ಯಾರು ಅದನ್ನು ನಿಯಂತ್ರಿಸಲಿಕ್ಕೆ ಹೋದ ಯಾರು ಸರ್ಕಾರವೇ ಬಿದ್ದೋಯ್ತು ಅಂತ ಪತ್ರಿಕೆಗಳ ಸ್ವಾತಂತ್ರ್ಯತೆಯನ್ನು ನಾನು ಉಲ್ಲೇಖ ಮಾಡ್ಕೊಂಡು ಹೇಳಿದ್ದೀನಿ ಹೊರತು ಬೇರೆ ಏನಲ್ಲ. ಈಗ ಮೊನ್ನೆ ಒಂದು ನಮ್ಮ ಶಾಲೆ ತಾಲೂಕು ಮಟ್ಟದ ಕ್ರೀಡೋತ್ಸವ ಆಗುವಾಗಲೂ ನಾನು ಅಲ್ಲಿ ಎಲ್ಲ ಪ್ರೀತಿ ಮಾಡಿಸಿದಾಗ ನನ್ನ ಒಂದು ಮಾತಿನಲ್ಲಿ ಹೇಳಿದೆ, ನಿಮಗೆ ಸೌಲಭ್ಯ ಹೇಗೆ ಆಗಿದೆ ಆಗದ್ದನ್ನು ನೀವು ಎದ್ದು ನಿಂತು ಹೇಳಬೇಕು, ನಮ್ಮಿಂದ ನಮಗೆ ತುತ್ತೂರಿ ಎಲ್ಲರೂ ಇಲ್ಲ ಒಳ್ಳೆಯದು ಒಳ್ಳೆಯದು ಅಂತ ಹೇಳಿ ಹಾಗೆ ಆ ಒಳ್ಳೆತನವನ್ನು ಕೇಳಿ ನನಗೆ ಕೆಟ್ಟದ್ದನ್ನು ಕೇಳುದಂತ ಹೇಳಿದ್ರೆ ನನಗೆ ಇಷ್ಟ. ಹಾಗೆ ಕೆಟ್ಟದನ್ನು ಹೇಳಿ ಅಂತ ಹೇಳಿದ್ವಿ ಹೊರತು ಬೇರೆ ಏನಲ್ಲ. ಸನ್ಮಾನ್ಯ ಶಿವಾನಂದರು ಅವರು ಪ್ರಾಸ್ತಾವಿಕವಾಗಿ ನಮ್ಮ ಹೇಳಿದ ಪ್ರಕಾರ ಅವರಿಗೆ ಎಲ್ಲೋ ನರ್ಸಿಂಗ್ ಹೋಮಿನಲ್ಲಿ ಯಾಕೆ ಅವರು ಮೆಡಿಕಲ್ನಲ್ಲಿ ಉತ್ತೀರ್ಣರಾಗಲಿಲ್ಲ ಅಥವಾ ಎಷ್ಟು ಮಾಡಿದ್ದು ಅವರಿಗೆ ನರ್ಸಿಂಗ್ ಹೋಮ್ ಕಟ್ಟಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸಮಾಜ ಸೇವೆ ಮಾಡುವವರಿಗೆ ಅಂತ ಹಣ ಮಾಡಲಿಕ್ಕೆ ಒಂದು ಚುಚ್ಚಿದ್ರೆ ಈಗ ನಾವು ಕೂಡ ಹೇಳ್ತೇವೆ, ಕೆಲವರು 10 ರೂಪಾಯಿದ ಡಾಕ್ಟ್ರು, 5 ರೂಪಾಯಿದ ಡಾಕ್ಟ್ರು ಅಂತ, 100 ರೂಪಾಯಿದ ಡಾಕ್ಟ್ರು ಅಂತ. ಈಗ ಅಂಥದ್ದೆಲ್ಲ ನಡೆಯದೆ ಪ್ಲಸ್ ನಮ್ಮ ಶಿವರಾಂಧ್ರು ಅಲ್ಲಿಂದ ಅಲ್ಲಿಗೆ ಈ ಸೇವೆಯನ್ನು ನಾವೆಲ್ಲರೂ ಮೆಚ್ಚಿದಂತ ವಿಚಾರ. ಅದಕ್ಕೆ 2 ಮಾತೇ ಒಳ್ಳೆಯ ರೀತಿಯ ನಿಮ್ಮ ಎಲ್ಲ ಪ್ರತಿನಿಧಿಗಳು ನಮ್ಮ ಬಂಟ್ವಾಳರವರನ್ನು ಕ್ವಶನ್ ಬೇಕಾದರೂ ಪಂಚಾಯತ್ನಲ್ಲಿ ನೀವು ಕೇಳ್ಬಹುದು ಅಂತ ಹೇಳಿದ್ದೆ. ಅವಾಗ ಕೇಳ್ಬಹುದು ಅಂತ ಹೇಳಿದ್ರೆ ಅಷ್ಟು ಅಧಿಕಾರ ಇಲ್ಲ ಅಂತ ಇವ್ರು ಹೇಳಿದ್ರು. ಪಂಚಾಯತ್ ಸದಸ್ಯರಿಗೆ ಮಾತ್ರ ಅಂತ. ಆವಾಗಲೂ ನಾವೇ ನಮ್ಗೆ ವಿರೋಧಿಗಳು ಇಲ್ಲದಿಲ್ಲ. ನಾನು ಮತ್ತೆ ಹೇಳಿದೆ ಕೆಲವೊಂದು ಪ್ರಶ್ನೆಯನ್ನು ಅವರು ಕೂಡ ಎತ್ತಿದ್ದಾರೆ. ಚಂದನ ಬಡಿವಂತಿದ್ರು ಅಂತ ಪ್ರಾಯಶಃ ಮೊನ್ನೆ ಹೇಳಿದೆ ಅಂತ ಅವರಿತ್ತು ಚಂದನ ಬಡಿವ. ಈಗ ಇಲ್ಲ ಅವರು ಎಲ್ಲಿ ಅಲ್ವ. ಈಗ ನಮ್ಮ ಗ್ರಾಮದಲ್ಲಿ ಇಲ್ಲದಿಲ್ಲ ಸಾಧಾರಣ ಈಗ ಹೆಸರೆಲ್ಲ ಮಾತಾಡುವಾಗ ಬಹಳ ಅವರ ಸಬ್ಜೆಕ್ಟ್ ಕೊಟ್ಟರೆ ಆಯ್ತು ನೋಡಿ. ಏನು ಅವರು ಮಾತಾಡ್ತಾರೆ, ಕಡಿಮೆ ಮಾತಾಡಿದ್ರು. ಇವತ್ತು ನನಗೆ ಮೊನ್ನೆ ಬಂದಿದ್ದು ನನಗೆ ಸಾಕಾಗಲಿಲ್ಲ, ಅಷ್ಟು ಮಾತಾಡ್ತಾರೆ. ಅಷ್ಟು ಚಂದನ ಬಡಿವಾಳ ಸುದ್ದಿಯ ಬಗ್ಗೆ ಮಾತನಾಡತಕ್ಕಂಥ ಹೆಂಗಸು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಂಥ ಸುದ್ದಿ ಬಿಡುಗಡೆಯನ್ನು ನಾನು ಮುಕ್ತ ಕಂಠದಿಂದ ಹೊಗಳ್ತೇನೆ. ಇವತ್ತು ತಾವು ಹಾಕಿದ ನೋಡ್ತಿದ್ದೇನೆ ಅವತ್ತಿನ ಇದು ಇವತ್ತು ಕೂಡ ನಾನು ಪುನಃ ಆಲೋಚನೆಯನ್ನು ಮಾಡಿದೆ ನೋಡಿ. ಸಮುದಾಯ ಅಂತ ಬಂದಿದೆ, ಅದರಲ್ಲಿ ಸಮುದಾಯ ಭವನ ಅದು ನಿಜವಾಗಿ ನಾವಲ್ಲಿ ಲೋಕಮಂಡಲ ಅಂತ ಇಟ್ಟಿದ್ದೇವೆ. ನಿಜವಾಗಿ ಸಮುದಾಯ ಭವನ ನೋಡಿ. ಇವರು ಈ ಪತ್ರಿಕೆಯನ್ನು ಗುರುತಿಸಿದ್ದು ಕೇಶವಚಂದ್ರ ಬಿಡಿಯು ಇರುವಾಗ ನಮ್ಗೆ ಇಲ್ಲಿ ಗತಿ ಇಲ್ಲ ಅಂತ ಮಾಸ್ಟರ್ ನೀವೆಲ್ಲ ಅದಾಗಬೇಕು ಇದಾಗಬೇಕು ಮಾರ್ಷ ಆಗಿ ಇರಲಿಲ್ಲ. ಇವರು ಕೂಡ ಒಂದು ಎಂತ ಸುದ್ದಿ ಬಿಡುಗಡೆ ಆಗಿತ್ತು. ಆವಾಗ ಸಮುದಾಯ ಭವನ ಹಾಕ್ಬೇಕಂತ ಕೇಶವಚಂದ್ರ ಸಮುದಾಯ ಭವನ ಅಂತ ಕೊಟ್ಟದ್ದು ಬಿಡಿಯೋ.
ಪ್ರಾಯಶಃ ನಮ್ಮ ಸುಲಭದಲ್ಲಿ ಸಿಕ್ಕಿದೆ ಅಭಿವೃದ್ಧಿಯ ಕಾರ್ಯಕ್ರಮ ಸುಲಭದಲ್ಲಿ ಸಿಕ್ಕಿದೆ. ತುಂಗಭದ್ರ ತಾಲೂಕು ಅಧ್ಯಕ್ಷರಾಗಿದ್ದರು. ಆವಾಗ ಸುಲಭದಲ್ಲಿ ಸಿಕ್ಕಿದೆ ಅಂತ ನಾನು ಮಾಡಿಕೊಳ್ಬೇಕಾಗಿದೆ, ಸತ್ಯವಿತ್ತು. ಹಾಗೆ ಸಿಕ್ಕಿದಂಥ ಭವನಗಳೆಲ್ಲ ನಮ್ಮ ಪಂಚಾಯತ್ಗೆ ಸಿಕ್ಕಿದೆ. ಪ್ರಾಯಶಃ ಈಗ ಕಾಪಿನಟ್ಟದಿಂದ ನಾವು ನೋಡಿ ಇದರಲ್ಲಿ ಕಂಡ ಹಾಗೆ ಪ್ರಪ್ರಥಮ ಅಲ್ಲಂಗಡಿಯಲ್ಲಿ ಇಲ್ಲ, ಅಲ್ಲಂಗಡಿ ಪಂಚಾಯತಿನಲ್ಲಿ ನೇರ ಕಾರ್ಕಳಕ್ಕೆ ಇದ್ದದ್ದೇ ಹೊರತು ಡಾಮರೀಕರಣ ತದನಂತರವೇ ನೋಡಿ ಇಲ್ಲಿಯವರೆಗೆ ಡಾಮರೀಕರಣ ಆಯಿತು. ಇಲ್ಲಿ ನಮ್ಮ ಶಾಲೆಗಳಿಗೆ ಪಂಚಾಯತಿನವರಿಗೆ ಆಗಿದೆ. ಅದು ಎಲ್ಲ ನಮ್ಮ ಪ್ರಯತ್ನದ ಫಲ ಅಂತ ನಾನು ಇದನ್ನು ಎಣಿಸಿ ನಮಗೆ ಸಂತೋಷ ಪಟ್ಟಿದ್ದೇನೆ ಅಂತ ಹೇಳಿ, ಮತ್ತಷ್ಟು ನಮಗೆ ಆಗತಕ್ಕಂಥ ಒಂದು ಕ್ರಿಯೆ ಏನು ಪಂಚಾಯತಿನಲ್ಲಿ ಆಗಿದೆ ನಮ್ಮ ಶೋಭಕ್ಕ, ಅದನ್ನು ಮತ್ತೆ ನಮ್ಮ ಪಿಡಿಒ ಉತ್ಸಾಹಿ ಪಿಡಿಒ, ಅದರಲ್ಲಿ 2 ಮಾತಿಲ್ಲ. ಉತ್ಸಾಹಿ ಪಿಡಿಒ ಇದ್ದಾರೆ, ಮತ್ತೆ ನೀವು ಕೂಡ ಇದ್ದೀರಿ, ನಾವು ಕೂಡ ಇದ್ದೇವೆ. ಅದನ್ನು ಒಟ್ಟಿಗೆ ಸೇರಿ ಈ ಪಂಚಾಯತಿನ ಸಮಗ್ರ ಅಭಿವೃದ್ಧಿ ಏನಾದರೂ ಮಾಡುವುದಿದ್ದರೆ ನಾವು ಕೂಡ ಸಲಹೆಯನ್ನು ಮಾತ್ರ ಉಚಿತ ಸಲಹೆ ಅಂತ ಹೇಳ್ತಾರೆ. ನಾವು ಈಗ ಕೂಡ ಮಾತಾಡೋದು ಉಚಿತ ಸಲಹೆ ನಮ್ಮ ಜನಜಾಗೃತಿಯಲ್ಲಿ ಉಂಟು. ನಮ್ಮ ವೀರೇಂದ್ರ ಹೆಗ್ಡೆ ಅವರು ಆ ಮಾತನ್ನು ಹೇಳುದಿಲ್ಲ, ಹರ್ಷೇಂದ್ರ ಹೇಳ್ತಾರೆ. ತಾನೆಲ್ಲ ಏನಂತಿದ್ದಾರೆ, ಉಚಿತ ಸಲಹೆ ಕೂಡ ಅಂತ ಉಚಿತ ಸಲಹೆ. ಹಾಗೆ ಅದನ್ನು ತೆಗೊಳ್ಳುವಂಥದ್ದು ಬಿಡುವಂಥದ್ದು ಹೀಗೆ ಬಿಟ್ಟದ್ದು. ಉಚಿತ ಸಲಹೆ ಏನಾದರೂ ಅಭಿವೃದ್ಧಿಯಲ್ಲಿ ಬೇಕಾದ್ರೆ ನಾವು ಕೊಡ್ತೇವೆ ಅಂತ ಹೇಳಿ ನಿಮ್ಗೆಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.